ಪತ್ರಿಕೆಯವರು ಟಿ ವಿಯವರಿದ್ದರೆ ನಾನು ಹೇಳೋದನ್ನು ಸಾಧ್ಯ ಇದ್ದರೆ ನಿಮಗೆ ಆ ವಿಷಯ ಬೇಕು ಅಂತ ಅನಿಸಿದ್ರೆ ಅದನ್ನು ಹಾಕಿ. ಗಾಂಜಾದ ವ್ಯವಸ್ಥೆ ಭಾರಿ ದೊಡ್ಡ ಪ್ರಮಾಣದಲ್ಲಿ ಇಲ್ಲಿದೆ. ಅದು ಯಾವುದೋ ಒಂದು ಜಾತಿಗೆ ಅಲ್ಲ ಸೀಮಿತವಾದ್ದು. ಎಲ್ಲರಿದ್ದಾರೆ, ಮುಸಲ್ಮಾನರಿದ್ದಾರೆ, ಹಿಂದೂಗಳಿದ್ದಾರೆ, ಕ್ರಿಶ್ಚಿಯನ್ರಿದ್ದಾರೆ, ಎಲ್ಲರಿದ್ದಾರೆ ಅದರಲ್ಲಿ. ಮೊನ್ನೆ ಪರಂಗಿಪೇಟೆ ಇಲ್ಲಿ ಹತ್ತಿರ ಪರಂಗಿಪೇಟೆಯಲ್ಲಿ ಒಂದು ದಿಗಂತ ಅಂತ ಹೇಳುವಂಥ ಒಬ್ಬ ಹುಡುಗ ಕಾಣೆ ಆದ 2ನೇ ದಿವಸದಲ್ಲಿ ನಾನು SP ಅವರಿಗೆ ಫೋನ್ ಮಾಡಿ ಹೇಳಿದೆ, ಸ್ವಾಮಿ ನನಗೆ ಒಂದು ಸ್ವಲ್ಪ ಸಂಶಯ ಇದೆ, ಆ ಹುಡುಗ ದೇವಸ್ಥಾನಕ್ಕೆ ಭಜನೆಗೆ ಹೋಗಿದ್ದಾನೋ ಅಥವಾ ಯಾವುದಾದ್ರು ಒಂದು ಗಾಂಜಾದ ಗ್ಯಾಂಗಿನಲ್ಲಿ ಅವನಿದ್ದಾನ ಅಂತ ನೋಡಿ ಅಂತ. ಓಹ್ ಸರಿ, ನಾನು ನೋಡ್ತೇನೆ ಸರ್ ಅಂತಂದರು. ಅದಾದ ಮೇಲೆ ನೋಡಲಿಲ್ಲ. ನಾನೊಂದು ಸ್ವಲ್ಪ ದಿವಸ ಆದಮೇಲೆ ಅವರ ಮನೆಗೆ ಹೋಗಿದ್ದೆ. ಮನೆಗೆ ಹೋದಾಗ ತಂದೆ ಮತ್ತು ತಾಯಿ ಇಬ್ಬರು ಇದ್ದರು. ತಂದೆ ಹೇಳಿದರು, 7 ಗಂಟೆಗೆ ಪೋತ್ಯಾನಿ, 8 ಗಂಟೆಗಾನ ಬತ್ತಿಜಿ, 8 ಕಾಲಕ್ಕಾನಾಗ ಎಂಗ್ಳು ಫೋನ್ ಮಾಡ್ತಾன். ಫೋನ್ ರಿಂಗ ಹಣ್ಣುಂಡು ಅಂಡ ಫೋನ್ ತೆಪ್ಪಿಜಿ ಎಂಗ್ಳೇ ಗಡಿಬಿಡಿ ಅಂಡು ಒಂದು ಅರ್ಧ ಗಂಟೆ ಆಯ್ಬೇಕು ಯಾನ್ಲ ಇಲ್ಲಿ ಮಗೆ. ಆ ಸಣ್ಣ ಹುಡುಗ ಸ್ವಲ್ಪ ಹೆಚ್ಚು ಚುರುಕಂತೆ, ಇವೊಬ್ಬ ಸ್ವಲ್ಪ ಸಜ್ಜನ. ಎಂಗ್ಳು ನಡ್ಜನಲ್ಲ ಪೋಯ ಆ ರೈಲ್ವೆ ಟ್ರ್ಯಾಕ್ ಕಡೆ ಎಡ್ಕೊಂಡು ಪೋಯ ಅಂಡ ಓಲ್ಲ ದಾಲ ದೊಜ್ಜಿ ರಡ್ಡು ಪರ್ಲಂಗೆ ಹೋದು ಎಂಗ್ಳು ವಾಪಸ್ ಬರ್ತ. ಗಡಿಬಿಡಿ ಮತ್ತು ಹೆಚ್ಚಾಯಿತು. ಫೋನಿಗೆ ಉತ್ತರ ಇಲ್ಲ, ರಿಂಗ್ ಆಗ್ತಾ ಇದೆ. ಅದಾದ ಮೇಲೆ ತಾಯಿ ಹೇಳಿದರು, ಎಂಗ್ಳು 10 ಗಂಟೆಗೆ ಎಂಗ್ಳು ಬಿದಾಡ್ಯ. ಆಯ್ ಭಾರಿ ಮಲ್ಲ ದೇವರನ ಭಕ್ತಿ. ಆಯ ಪಿದಾಡ್ನೆಡ್ ದುಂಬು ಹನುಮಾನ್ ಚಾಲೀಸಿನ ಪಂಡಿದು 5 ಬಗ ದೇವರಿಗೆ ನೀಟಾಂಪ ಅಡ್ಡ ಊರುದು. ಅವಲೇ ರಡ್ಡು 100 ರೂಪಾಯಿದ ನೋಟ್ ಇತ್ತಿನ 51 ಕಿಸೆಟ್ 300 ರೂಪಾಯಿ ನೋಟ್ 300 ರೂಪಾಯಿ ಮಾತ್ರ ಕಾಸಿತ್ತಿನ 51 ಪೋಯ್ನಿ. 5 ಬಗೆ ಎಂಗ್ಳು 10 ಗಂಟೆ ಪೋನಾಗ ಪೊಲೀಸಗ್ಲೇ ಗೊತ್ತಾಂಡು ಜನಕ್ಲೇ ಗೊತ್ತಾಂಡು ಒಂಜಿ 10 50 ಬ್ಯಾರ್ಲೆಲ್ಲ ಬತ್ತಿತ್ತೇರು ಮಾತನಾಡ್ಯಾರ ಎಂಗ್ಳು ಪೋದು ಒಂಜಿ ಕಾಲು ಫರ್ಲ ಬತ್ತು 100 ಮೀಟರ್ ಪೋತಾ ಆತಾದನಾಗ ಆಯನ ಒಂಜಿ ಚಪ್ಪಲ್ ಅವು ಎಂಜಿನ ಕ್ರಾಕ್ಸ್ ಇಂದಿಗೆ ಎಂಜಿನ ಹೊಸ ಮನೆದ ಬಲ್ದುದ ಅವು ಆ ಟ್ರ್ಯಾಕ್ದ ಬರಿ ಇಟ್ಟಿತ್ತು. ಐದ ಮಿತ್ತು ಒಂಜಿ ಅಥವಾ ರಡ್ಡು ಬೊಟ್ಟು ನೆತ್ತೆರು ತೋಜಲೆ ಕಾಂಡಿಂಗ್ಲಿಕ್ಕೆ 5 ಬಗೆ 5 ದೂರಾಗ ಒಂಜಿ ಮೊಟ್ಟು ಆ ಜಲ್ಲಿದ ತಿರ್ತುಂಡು ಒಂಜಿ 10 ಫೀಟ್ ತುಂಬುವನಾಗ ఆయన ಮೊಬೈಲ್ನ ಅಂಚನೆ ದೀತೇರಿ ಅವು ದಾಲ ಒಂದು ದಕ್ಕದ ಹೋಯ್ನತ್ತು ಅವಲೇ ದೀತೇನೆ ಆತ ಪಂಡಿ ಪೊಲೀಸಗ್ಲ ಮಾತೇನೆ. ಪೊಲೀಸಗ್ಲ ಎಂಜನ ಹೇಳಿಕೆ ಹೊಡಿಯರು ಅಕಲಿ ಹೇಳಿಕೆ ಹೊರನತ್ತು ಅಕಲೇನು ಅಂಚ ಹೇಳಿಕೆ ಕೊರಡು ಒಂದು ಮಿತ್ತದ ಒತ್ತಾಯ ಕೊಡ್ನೆ ಪೊಲೀಸಗ್ಲ ಎದ್ದೆಂದು ಅನ್ಕೊಳ್ಳೇರು. ಅಗಲೆಂಜಿನ ಮಂಡೇರು ಮಂಡ ಅವ ಅಲ್ಲಿಂದ ಹೋದ ಪೇಟೆಗೆ ಬಂದಾಗ ಒಂದು ಬೈಕ್ ಸಿಕ್ಕಿತ್ತು ಅವನಿಗೆ. ಆ ಬೈಕಿನಲ್ಲಿ ಹತ್ತಿ ಹೋದ ಅಂದು ಏರನ್ಲ ಬೈಕ್ ರಾತ್ರಿದ ಬರ್ತದೆ ಏರನ್ನೆಲ್ಲ ಬರ್ತಾಂಡು ಹೋಗ್ಯಾರ ಕಾರಣೇ ನಮ್ಮ ಬರ್ತಾವೆ ಏರು ಬರ್ತವೆ ಏರು ಗೊತ್ತು ಅವಲ ಮೇ ಚಪ್ಪಲ್ ಇಜ್ಜಂದನೆ ಮೇನು ಏರು ಬರ್ತಾವೆ ರೀ ಅಕಸ್ಮಾತ್ ಬರ್ತೈತಪ್ಪ ಏರು ಐನು ಬಂಡಾರ ಪೊಲೀಸಗ್ಲಿ ಪಂತಿಗೆ 5 ಬಗೆ ಇಜ್ಜಿ 13 ದಿನ ಇಜ್ಜಿ 14 ದಿನ ವಾಪಸ್ ಬತ್ತೆ ಬಂದಾಗ ನಾನೊಂಜಿ ಬಂಡೇರ ರೈಲ್ದು ಬತ್ತೆ ಮೈಸೂರ್ದು ಬಂದಾಗ ರೈಲ್ದ ಆ ಮೊಟ್ಟುಡುಕುಲ್ಲು ಒಂದು ಬತ್ತಿ ಎಂಗಳ್ದ ಕೇಂಡಿ ಹತ್ತು ಮಾರ್ರೆ ನಿಗಲ್ನ ಪೊಲೀಸಗ್ಲು ಮಾತು ಅವಳು ಕೂಂಬಿಂಗ್ ಮಲ್ತೊಂಡಿತ್ತೇರಿ ಮೇ ಓಲಾನ್ಲ ಮೇನೆ ನಾಡುವೇರೆಂದು ಮೇ ಗೊತ್ತಿತ್ತದು ಮೇ ಮೊಟ್ಟುಡುಕುಲ್ವೇರ ಕುಲ್ಲಿನ ಮಾತೆಲ್ಲ ಬಂಡ್ಬಜ ಅಂತ ಬರ ದಿಗಂತೆ ಬಂಡ್ಬಜಾರ 5 ಬುಕಾಯ ಉಡುಪಿಗೆ ಹೋದ 5 ಬುಕ್ಕ ಒಂಜಿ ಮಾಲಿಗೆ ಹೋದ 5 ಬುಕ್ಕ ಅವಳು ಒಂಜಿ ಬೀಸತ್ತಿ ದೆತ್ತುಂಡಿ 5 ಬುಕ್ಕ ಒಂಜಿ ಸ್ಟಾಪ್ಲರ್ ದೆತ್ತುಂಡಿ ಬೀಸತ್ತಿ ದಾಯಿಗೆ ಬಂಡ ಅಂದತ್ತ ಗಾಂಜಾದ ಹೀರೇನು ಕತ್ತರಿಸಾರ ಸ್ಟಾಪ್ಲರ್ ದಾಯ ಬಡ್ಡ ಇನ್ನೊಂದು ಎಲ್ಲಿ ಅಂದೆಂಟು ಪಾಡ್ದು ఆయన ಸ್ಟಾಪ್ಲರ್ ಒತ್ತೊಂಡ್ಯಾರ ಆತ ಮಾತಾದನಾಗ ಅವಳು ಹಿತ್ತಿನ ಜನಗಳಿಗೆ CCTV ಡಿಂಬೆ ಪಣಿ ತಂಜಿ ಪಂದನ ಪಣಿ ಸಂಶಯ ಬತ್ತುಂಡಿಗೆ ಆಯ್ತಾ ಯಜಮಾನಿ ಪಣ್ಣೇನಾಡ ಅದಕ್ಕೋಸ್ಕರ ಅವಳು ಇತನ ಆಫೀಸರ್ನ ಅಡಗಿಲೆ ತೊಂಪೇರು ಆಫೀಸರೇ ಕುಡ್ಲದಾಯಿ ಆ ಇಂಚ ತೂನಗಾಗಿ ಪಣಿ ಸಂಶಯ ಬತ್ತು ನಿಮ್ಮೇನು ತೂನಗ ಒಲೋ ತೂತೆ ಅಂದು ಕೂಡಲೇ ಮೇರೆಗೆ ಇಂಡರಿಗೆ ನಿನ್ನ ಪುದರಿಂಚಮ್ಮ ಅಂತ ಅವು ನಮ್ಮ ಪುದರ್ ಕೇಳಿನಾಗ ಆಲೋಚನೆ ಮಾಡಬೇಕು ರಪ್ಪ ಅಂದ್ರೆ ನಮ್ಮ ಪುದರೇ ಬರ್ಮನೆ ಐಕೋದ್ಗಾರ ಪುದರ್ ಕೇಳಿ ಇವಳ ದಿಗಂತ ಇದು ಬಂಡೆ ಇಪ್ಪರಿಗೆ ಬಿಟ್ಟಿದ್ದೇನ ಅಂದು ಅಪ್ಪಣ್ಣ ನಿನ್ನ ಅಪ್ಪನ ನಂಬರ್ ಕೊರು ಪಂಡದ ಅಪ್ಪೆಡ ಪಾತೇರು ಬೇರೆ ಅಪ್ಪೆಡ ಪಾತೇರ್ನಾಗ ಅಪ್ಪೆ ಅಂದ ಮಾರಿ ಅಂಚನೆ ಒರಿಯನು ಪೋಯಿನ ಅಂದ್ಗೇನೆ ಅತ್ತಮ್ಮ ನಾನು ಒರಿಯ ಪೋಯಿನತ್ತಿ ನನ್ನ ಲೆತ್ತೊಂದು ಪೋಯಿನೆ ಅಂದ್ಪಂಡಿ
ಅವಡೆ ಮುಗಿಂಡು ಅವು ಆಯ್ಬೇಕಾಗ್ಲಿ CWC ಇಂದ ಜೋಕಲ್ ನಂದಕ್ಕೆ ಕೊಂಡೋಯ್ರಿ ಅವಳು ಎಲ್ಲೇ ಜೈಲ್ದ ಲೆಕ್ಕ ಅವು ನಾನೊಂಜಿ ಎಲ್ಲೇ ಜೋಕಲೆಗೆ ಐಟು ಪಾಡೇರಿ ಐದು ಆಯ್ಬೇಕ ఆయన ಅಪ್ಪನ ಅಮ್ಮೇರೇನು ಅಡೆಗೆ ಪಾತೇರೆ ಬಿಡಿಯರು ಪಾತೇರೆ ಬಿಡ್ಡೆ ಎಂಜಿನ ಮಂಡ ಆಮೇಟಿ ಮೇಟಿ ಪೊಲೀಸ್ ಉಂಟು ಪಾತೇರೆ ಮಂಡ ಪೊಲೀಸ್ ಯಾರು ಪಂಡ್ಲಕ್ಕೆ ಈ ಪನೋಡು ಯಾನು ಪರೀಕ್ಷೆಗೆ ಪೋಡ್ತಿರುದು ಯಾನು ಬಲ್ತಿನ ಪರೀಕ್ಷೆ ಪೋಲ್ತು ಬಲ್ಪನ ಚಪ್ಪಲ್ ಬಿಡ್ದು ಬಲ್ಪೇನಾ ಮೊಬೈಲ್ ಬಿಡ್ದು ಬಲ್ಪೇನಾ ಸಾಲಿಡ್ದೆ ಬಲ್ತದೊಲೆ ಸಾಲಿಡ್ದು ಬಲ್ತಿಜೆ ಸಾಲಿಡ್ದು ಬೈದೆ ಅವು ಆಯ್ ಬುಕ್ಕ ಬೇತ ಬೇತ ಸಂಗತಿ ನಡ್ಕೊಂಡು ಒಂಜಿ ಆ ಸಂಗತಿ ಎಂಕಲ್ಲ ಗೊತ್ತುಂಡು ಯಾನು ಮಂಡೆ ಒಂಜಿ ಗಾಂಜಾದ ಮಲ್ಲ ಗ್ಯಾಂಗ್ ಉಂಡು ಆ ಗ್ಯಾಂಗಿನ ಪಿದಾಯಿ ತೆಪ್ಪನೆತ್ತ ಬದಲು ಆಯನ ಸುಳ್ಳು ಪಂಡದು ಆಯ್ತು ಅರ್ಥ ಇಂಜಿನ ಮಕ್ಕಳು ಗ್ಯಾಂಗಿದ ಪಿದ ಹೊಡ್ಲಾರ ಗಾಂಜಾದ ಪಿರ ಹೊಡ್ಲಾರ ಎಲ್ಲ ನಮ್ಮ ಜೋಗಲು ಬದುಕನೆಂಚ ಆಯ ದೇವರ ನಮಿತ್ತು ಅದು ಭಕ್ತಿ ಇಪ್ಪುನ ಎಲ್ಲ ಆಯ ಪಣಿ ಸಜ್ಜನೆ ಎಡ್ಡೆಂದನೆ ಹುಡುಗೆ ಆಯನ ಗಾಂಜಾದ ಗ್ಯಾಂಗಡಿ ಸೇರ್ಸಾವಂಚೆ ಪ್ರಯತ್ನ ಮಾಡ್ತೇವೆ ದುರ್ದೈವ ನಮ್ಮ ಲೀಡರ್ನಾಗಲ್ಲ ಈಡಾಲ ಮನವರ್ಚಿಂದ ಬಂಡೇರಿ ಅಪ್ಪೆಡಾಲ ಬಂಡೇರಿ ಅಮ್ಮೆಡಾಲ ಬಂಡೇರಿ ಬುಡ್ಚಿ ಮಾರ್ರೆ ಗಾಂಜಾದ ಎದುರು ನಮ್ಮ ಬೂರನೆ ಬುಡ್ಚಿಂದ ಈತ ಯಾನು ಬಣ್ಣಗಲ್ಲ ಕೆಲವು ಜನಕ್ಕೆ ತೋಜು ಈ ಬಟ್ಟಗೆ ದಾಯಿಗೆ ಮಾರೇರಿ ಎಲ್ಲ ಗಾಂಜಾದ ದಾಯ್ತನ್ನ ಮಲ್ಪೀರಿ ಆತ ತಾಕತ್ತುಂಡಕ್ಲೆ ಗೊತ್ತು ನಿಂಗೆ ನಾಳೆ ತರಬೇಚೆಂಗ್ ಸತ್ಯ ಸಂಗತಿ ಬೇರೆ ಹೊರಡತ್ತ ಗಾಂಜಾದ ಒಟ್ಟಿಗೆ ನಮ್ಮ ಇಂಚನೆ ಬುಲೆಣ್ಣಂಡ ನಮ್ಮ ಜೋಕ್ಲು ಹೊರಿಪೇರ ಐಕೋಸ್ಕರ ಮಾದಕ ವಸ್ತುದ ವಿರುದ್ಧವಾದ ನಮ್ಮ ತಂಡ ಹೋರಾಟ ಮಲ್ಪೇರ ಸಾಧ್ಯ ಉಂಟ ಐಕೋಸ್ಕರ ವೀರಾಂಜನೇಯ ದೇವಸ್ಥಾನದಾಗಲೇ ಜೋಕಲಿಗೆ ನೈತಿಕತಾದ ಪಾಠ ಬಂದು ಕೊರೆಯ ಸಾಧ್ಯ ಉಂಟ ಅಕಲೇನೆ ಮಾದಕ ವಸ್ತುಗಳು ದೂರದಿದ್ದು ಭಕ್ತಿ ಭಾವಡ ಮೆರೆಯ ಲೆಕ್ಕ ನಮ್ಮದಾಯ್ತನ್ನ ಮೂಲ ಮಲ್ಪೇರ ಸಾಧ್ಯ ಉಂಟ ಅದಕ್ಕೋಸ್ಕರ ಭಾರಿ ಗಂಭೀರವಾದ ಪರಿಸ್ಥಿತಿ ಉಂಟಲ್ಲ ಭೂಮಿ పోతుండు ಜನಕ್ಕೆಲ್ಲ పోಂಡುಲ್ಲೇರಿ ಜನಕ್ಕೆಲ್ಲ ಭಾವನೆ ಕಡಿಮೆ ಉಂಡು ಈ ಮೂಜಿ ಸಂಗತಿಯಲ್ಲ ವೀರಾಂಜನೇಯ ದೇವಸ್ಥಾನ ಅಲ್ತ ಆಡಳಿತದಕ್ಕೂ ಅಲ್ತ ಭಕ್ತರು ಮಾತಾಡ ಸೇರಿದ ಮಲ್ತನಂದ ವೀರ